ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು ಹಾಗೂ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬರವಣಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವು ಶಾಲೆಯಲ್ಲಿ ನಡೆಯಿತು. ಮಾಜಿ ಸಚಿವ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಬಿ ರಮಾನಾಥ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಂಕೇತಿಕವಾಗಿ ಪುಸ್ತಕ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಪ್ರಗತಿಯ ಸಂಕೇತ. ಆದರೆ ಹಿಂದೆಲ್ಲ ಎಲ್ಲರಿಗೂ ಶಿಕ್ಷಣ ಪಡೆಯುವ ಅವಕಾಶ ಇರಲಿಲ್ಲ. ಹೆಣ್ಣು ಮಕ್ಕಳನ್ನ ಶಾಲೆಗೆ ಯಾಕೆ ಕಳುಹಿಸಬೇಕು ಎನ್ನುವ ಕಾಲಘಟ್ಟವೂ ಇತ್ತು. ಸಾಮಾಜಿಕ ಬದಲಾವಣೆಯಿಂದಾಗಿ ಇಂದು ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಪಡೆಯುವ ಅವಕಾಶ ಸಿಕ್ಕಿದೆ ಎಂದು ಹೇಳಿದರು. ಮೂಲಭೂತವಾದವನ್ನ ಯಾವತ್ತೂ ಬೆಂಬಲಿಸಬಾರದು. ಪ್ರಗತಿಪರ ಚಿಂತನೆ ನಮ್ಮದಾಗಬೇಕು ಎಂದು ಹೇಳಿದರು. ಕೆಲವೇ ಮಂದಿಗೆ ಮಾತ್ರ ಶಾಲೆ ಹೋಗುವಂತ ಅವಕಾಶ ಇದೆ. ಬೇರೆಯವರ ಶಾಲೆ ಓದಬಾರ್ದು ಅಂತ ಹೇಳುವಂಥದ್ದು ಕೂಡ ಇತ್ತು. ಇದು ಜಗತ್ತಿನ ವಿಷಯ ಅಲ್ಲ, ಭಾರತದ ವಿಷಯ ಅಂತ ಹೇಳ್ತೇವೆ. ಜಗತ್ತಿನ ಕೆಲವು ಕಡೆ ಇಂಥ ಸ್ಥಿತಿ ಕೂಡ ಇದೆ. ಮೂಲಭೂತವಾದ ಅಂತ ನಾವು ಇದನ್ನು ಕೇಳಬೇಕು. ನಾವು ಯಾವತ್ತೂ ಕೂಡ ಮೂಲಭೂತವಾದವನ್ನು ನಾವು ಬೆಂಬಲ ಮಾಡಬೇಕು. ನಾವು ಪ್ರಗತಿಪರ ಯೋಚನೆ, ವಿಜ್ಞಾನ ನಾವು ಮುಂದೆ ನೋಡಬೇಕು, ಹಿಂದೆ ನೋಡಬಾರ್ದು. ನಾವು ಮುಂದೆ ನೋಡೋದು, ನಮ್ಮ ದುಮ್ಮುತು ಪಿರತ್ತು ಇರಬೇಕು. ಸಂಪ್ರದಾಯವಾದ ಮಾತ ಮುಂದು ಅವು ನಮ್ಮ ನಂಗೆ ಅಗತ್ಯ ಏತು ಕೂಡ ಆತನೇ ಹೋಗ್ತವೆ. ಬೇರೆ ಧರ್ಮ ಮಾತ್ರ ಮೂರು ಆಡ ನಾವು ದುಗ್ಗುವಾಗಲ್ಲ ಯೋಚನೆ ಹೋಗ್ತದೆ. ನಮ್ಮ ಜೋಕ್ಲೆ ಇರ್ತದೆ ಆ ಶಿಕ್ಷಣ ನಿಕ್ಲಿ 7 ಜನ ಆಗ್ತೊಮ್ಮೆ ಡಿಗ್ರಿ ಮಾಡ್ತಾರೆ. ಯಾಕೆ ಮಾಡ್ತೀಯ ಅಂದರೆ ನಿಕ್ಲೆ ಅವಕಾಶ ಸಿಗ್ತದೆ. ಅಂಚ ಡಿಗ್ರಿ ಮಾಡ್ತಾರೆ. ಇತ್ತ ನಿಕ್ಲೆ ಜೋಕ್ಲೆಗೆ ಶಾಲೆ ಕನ್ನಡ ಅಕ್ಲನ್ನ ನಿಕ್ಲೆ ತಕ್ಕ ಶಕ್ತಿ ಎತ್ತು 20 ಡಿಗ್ರಿಯ ಕೊಡೋದೇ ಮಾಡ್ತಾರೆ. ಏತೋ ಬಡವರ ಜೋಗಿದ್ದ ಡಾಕ್ಟರ್ ಅಂತಾರೆ. ಒಂದು ಕಾಲ ಡಾಕ್ಟರ್ ನಡಿಕೆ ಎಲ್ಲ ಶ್ರೀಮಂತರ ಜೋಕು ಮಾತ್ರ ಆಗುತ್ತೆ. ಇಂಜಿನಿಯರ್ ಶ್ರೀಮಂತರ ಜೋಕು ಮಾತ್ರ ಆಗುತ್ತೆ, ಬಡವರ ಜೋಕು ಆಗುತ್ತೆ. ಒಂದು ಸಾಮಾಜಿಕ ಪರಿಸ್ಥಿತಿ. ಬಹುಶಃ ಏನೇ ಭಾಷಣ ಮಾತ್ರ ಮುಖ್ಯ. ಯಾರು ಅಪ್ಲೈ ಮಾಡಬಂದ್ರೆ ನಿಖಿಲ್ ಶಿಕ್ಷಣ ಪಡೆಯುವುದು ಮಾತೆಲ್ಲ ಬರ್ತೀನಿ. ಶಿಕ್ಷಣ ಹೊರಡುಂದೆ ನಾವು ಆಧಾರದ ಶಿಕ್ಷಣ ಕೊಡ್ತೀನಿ ಮಾಡ್ತೀವಿ. ಶಾಲಾ ದತ್ತು ಸ್ವೀಕಾರ ಸಮಿತಿಯ ಸಂಚಾಲಕ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಮಾತನಾಡಿ, ಆದಷ್ಟು ಬೇಗ ಶಾಲೆ ಆರಂಭವಾಗಲಿ ಎಂದು ಆಶಿಸಿದರು. ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಶಾಲೆಗಳು ಸಹಕಾರಿ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಶಾಲೆ ಆರಂಭದ ಹಂತದಲ್ಲಿಯೇ ಶಾಲೆಗೆ ಕಳುಹಿಸುವ ಜವಾಬ್ದಾರಿ ಪೋಷಕರಿಗಿದೆ ಎಂದು ಹೇಳಿದರು. ಮಹಾಮಾರಿ ರೋಗದಿಂದ ನಮ್ಮ ಶಾಲೆಗೆ ಮಕ್ಕಳು ಬರುವಂತಹ ಒಂದು ಸಂದರ್ಭ ಹೋಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಈಗ ಶಾಲೆ 20 ತಾರೀಕಿಂದ ಆರಂಭಗೊಂಡಿದೆ. ಶಾಲೆಯು ಈ ಜಿಲ್ಲೆಯಲ್ಲಿ ಸಹ ಶಿಕ್ಷಣದ ವ್ಯವಸ್ಥೆ ಶಾಲೆಗಳಿಗೆ ಆರಂಭವಾಗುವಂತ ಒಂದು ಹಂತಕ್ಕೆ ಬರ್ಬೋದು ಅಂತ ನಮ್ಮೆಲ್ಲರ ನಿರೀಕ್ಷೆ. ಅದಕ್ಕೆ ದೇವರದ್ದು ಒಂದು ಕೃಪೆ ಇರಲಿ ಅಂತ ಹೇಳ್ತೇನೆ. ಯಾಕಂದ್ರೆ ಇವತ್ತು ಮಕ್ಕಳು ಮನೆಯಲ್ಲಿ ಇದ್ದುಕೊಂಡು ಬಹಳಷ್ಟು ಒಂದು ರೀತಿ ಅವರ ಭೌತಿಕ ಶಕ್ತಿಯಲ್ಲಿ ಹಿಂದೆ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಮಕ್ಕಳಿಗೆ ಮನೆಯಲ್ಲಿ ಇದ್ದು ಕೆಲವು ನಮ್ಮ ಹಳ್ಳಿಯಲ್ಲಿ ಆದ್ರೆ ಸ್ವಲ್ಪ ಆದರೂ ಮಕ್ಕಳು ಹೊರಗಡೆ ಬರಲಿಕ್ಕೆ ಸ್ವಲ್ಪ ಆದರೂ ಜಾಗ ಮಾಡ್ತಾರೆ. ಈ ಸಿಟಿಯಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿರುವಂತಹ ಮಕ್ಕಳು ಈ ಸಣ್ಣ ಮನೆಯಲ್ಲಿ ಇಲ್ಲದಿದ್ದರೆ ಈ ಫ್ಲಾಟ್ನಲ್ಲಿ ಇರುವಂತಹ ಮಕ್ಕಳಿಗೆ ಪಾಪ ಬಹಳಷ್ಟು ಕಷ್ಟದಿಂದ ಅವರಿಗೆ ಭೌತಿಕ ಬೆಳವಣಿಗೆಯಲ್ಲಿ ಸಹ ಇವತ್ತು ಪರಿಣಾಮ ಬಹಳಷ್ಟು ಬೀರಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಳಿಗೆ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ದಿವಾಕರ್ ಪಂಪದಬೆಟ್ಟು, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಕುಂದರ್, ದತ್ತು ಸಮಿತಿಯ ಸದಸ್ಯ ಮಧುಸೂದನ್ ಶೆಣೈ, ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರೋಷನ್ ರೈ, ಗ್ರಾಮ ಪಂಚಾಯತ್ ಸದಸ್ಯ ರವಿರಾಜ್ ಜೈನ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.